ಪಂಜಮುಗೆರಡು ಪೊಸದಾದ ಕಟ್ಟಿನ ಗುರು ರಾಘವೇಂದ್ರ ಮಠಟು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವಿಯರ್ನ ಮುಖ ರಾಯರ್ನ ಪೊಸ ವೃಂದಾವನ ಪೆರವ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಮೇ 26 ಮುಟ್ಟ ಆಟಣೆ ಮಲ್ತದಿನಂದು ಬ್ರಹ್ಮಕಲಶ ಸಮಿತಿ ಕಾರ್ಯಗುರುಕಾರಿ ಎಂಬಿ ಪುರಾಣಿಕೇರು ಬಂತು. ಪಂಜಮುಗೇರು ಗುರು ರಾಘವೇಂದ್ರ ಮಠದ ಬ್ರಹ್ಮಕಲಶ ಸಮಿತಿದ ಕಾರ್ಯಗುರುಕಾರ್ಯರು ಎಂಬಿ ಪುರಾಣಿಕೇರು ಸೋಮವಾರ ಶ್ರೀಮಠಟು ಸುದ್ದಿಕೂಟು ಬಾತಿರ್ದು ಪಂಜಮುಗೆರಡು ಪೊಸದಾದ ಕಟ್ಟಿನ ಗುರು ರಾಘವೇಂದ್ರ ಮಠಟು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವಿಯರ್ನ ಬೊಕ್ಕ ರಾಯರ್ನ ಪೊಸ ವೃಂದಾವನ ಪೆರಪ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಮೇ 26 ಮುಟ್ಟು ನಡಪಾಯರೆ ಮಾತ ಆಟಣೆ ಆತನೆಂದು ಪಂಡೀರು. ಡಾಕ್ಟರ್ ರವಿಚಂದ್ರನ್ ಕುಟುಂಬ ಬೊಕ್ಕ ಫಲಿಮಾರ್ ಮಠದ ಟ್ರಸ್ಟ್ ದುಂಬಾಳ್ತಿಡು 3 ಕೋಟಿ ರೂಪಾಯಿ ಖರ್ಚಿಡು ರಾಘವೇಂದ್ರ ಮಠ ಕಟ್ಟದಿಡು ಒಂದೆರಡು ಅಷ್ಟಮಠ ಸ್ವಾಮೀಜಿನ ವಿಶ್ರಾಂತಿ ಗೃಹ ವೇದಪಾಠ ಶಾಲೆ ಅತಿಥಿ ಗೃಹ ಭೋಜನ ಶಾಲೆ ಪೊಕ ಸುತ್ತು ಪಾಗರ ಸೇರಿದುಂಡು. ಮೇ 24 ಬೈಯಿಗೆ ಉಗ್ರಾಣ ಮೂರ್ತ 26 ಕಾಂಡೆ ಒರಂಬ 55 ಅದಮಾರ ಮಂಟತ ವಿಷಪ್ರಿಯ ತೀರ್ಥ ಸ್ವಾಮೀಜಿ ఒక ಕಿರಿಯ ಸ್ವಾಮೀಜಿ ಈಶಪ್ರಿಯ ತೀರ್ಥ ರೀತಿದು ಪೆರವ ಪ್ರತಿಷ್ಠೆ ಕಲಶಾಭಿಷೇಕ ನಡಪಣೊಂದು ಪುರಾಣಿಕರು ಪಂಡಿರು. 26ರಿಂದ 29 5 ದಿವಸ ಕೂಡ ನಿತ್ಯ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದರೆ 26 ಮತ್ತು 29ಕ್ಕೆ ವಿಶೇಷವಾದಂತಹ ಸಭಾ ಕಾರ್ಯಕ್ರಮ ಇದೆ. ಸ್ವಾಮೀಜಿಗಳ ಒಂದು ಪ್ರವಚನ ಇದೆಲ್ಲ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರಿನ ಜನ ಬರಬೇಕು. ಅವರ ಶಕ್ತ್ಯಾನುಸಾರ ಕಾಣಿಕೆ ಕೊಟ್ಟರೆ ಅದನ್ನು ಈ ಮಠದ ವ್ಯವಸ್ಥೆಗೆ ನಾವು ಸೇರಿಸಿಕೊಳ್ತೇವೆ. ಅದಕ್ಕೆ ಒತ್ತು ಕೊಡದೆ ಮುಖ್ಯವಾಗಿ ಈ ಶ್ರದ್ಧಾ ಕೇಂದ್ರವನ್ನು ಸಾರ್ವಜನಿಕರು ಹಿಂದೂ ಬಾಂಧವರು ಎಲ್ಲ ಭಕ್ತಾದಿಗಳು ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿಕ್ಕೆ ಸಹಕಾರ ಕೊಡಬೇಕು ಎನ್ನತಕ್ಕಂಥದ್ದು ನಮ್ಮ ಪರಮಾರ ಮಠಾಧೀಶರ ಮತ್ತು ಈ ವ್ಯವಸ್ಥೆಗೆ ಒಂದು ಜೀವ ತುಂಬಿದಂತಹ ಡಾಕ್ಟರ್ ರವಿಚಂದ್ರ ದಂಪತಿಗಳ ಮತ್ತು ಅವರ ಮಕ್ಕಳ ಅನಿಸಿಕೆ. ಬ್ರಹ್ಮಕಲಶ ಸಮಿತಿಯ ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ವಿ ರವಿಚಂದ್ರನ್ ಪಾತಿರ್ದು ಈ ಜಾಗದ ಯಜಮಾಂದಿ ರೋಹಿಣಿ ಅಮ್ಮ ರಾಘವೇಂದ್ರ ಮಠ ಕಟ್ಟಾದಿರು ಈ ಜಾಗಿನ ಫಲಿಮಾರ ಮಠಕ್ಕೂ ದಾನ ಕೊಡ್ತೀರು 3 ಕೋಟಿ ರೂಪಾಯಿ ಖರ್ಚಿಡು ಮಠ ಕಟ್ಟದನೆಂದು ಪಂಡೇರು. ಸುದರ್ಶನ ಬನ್ನಿಂತಾಯ ಸುಧಾಕರ್ ರಾವ್ ಪೇಜಾವರ ಶ್ಯಾಮ್ ಪ್ರಸಾದ್ ಹೆಬ್ಬಾರ್ ಜಿಕೆ ಶೆಟ್ಟಿ ಗಣೇಶ್ ಭಟ್ ಶರವು ಪ್ರದೀಪ್ ಕುಮಾರ್ ಕಾಲ್ಕೂರ ಸುದ್ದಿಕೂಟುಡಿದ್ದೇರು. ಇಲ್ಲಿ ಯಾರು ಬೇಕಾದರೆ ಬರ್ಬೋದು, ಯಾವ ಫಂಕ್ಷನ್ ಬೇಕಾದರೆ ಬರ್ಬೋದು. ಅದರಲ್ಲಿ ಕಾಸ್ಟ್ ಕ್ರೀಡ್ ಯಾವುದೂ ಇಲ್ಲ. ಆದರೆ ಕಾಸ್ಟ್ ನಮ್ಮದು ಬಿಸ್ನೆಸ್ ಆಗಿ ನಾನು ಅದು ಮಾಡೋದಿಲ್ಲ. ಮೇಂಟೆನೆನ್ಸ್ ಅದರ ಆ್ಯಕ್ಚುಯಲ್ ಕಾಸ್ಟ್ ಯಾರು ಬೇಕಾದರೆ ಒಂದು ನನಗೆ ಗೊತ್ತುಂಟು. ನೀವೆಲ್ಲ ಎಷ್ಟೆಲ್ಲ ದುಡ್ಡು ಕೊಟ್ಟು ಒಂದೊಂದು ಫಂಕ್ಷನ್ ಮಾಡಲಿಕ್ಕೆ ಎಷ್ಟು ಖರ್ಚು ನಮ್ಗೆ ಗೊತ್ತದೆ. ಅದು ದುಡ್ಡು ಇಲ್ಲದೆ ಮಾಡಲೇಬೇಕಂದವರಿಗೆ ನಾನು ಫ್ರೀಯಾಗೇ ಕೊಡ್ತೇನೆ. ನಾನು